ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾಳೆಯಿಂದ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿಯಮಗಳಲ್ಲಿ ಸಡಿಲಿಕೆ ಕಂಡು ಬರ್ತಾ ಇದೆ. ಅನೇಕ ವಿಚಾರಗಳಿಗೆ ಈಗ ವಿನಾಯಿತಿಯನ್ನ ಕೂಡ ಕೊಡಲಾಗ್ತಾ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆಯಿಂದ ಏನಿರುತ್ತೆ ಏನು ಇರೋದಿಲ್ಲ ಎನ್ನುವಂತಹ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ, ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆಯನ್ನ ಮಾಡಲಾಗಿದೆ, ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ತೀರ್ಮಾನವನ್ನ ತೆಗೆದುಕೊಂಡಿದ್ದು, ಅದರಂತೆ ಕೆಲವೊಂದು ವಿಚಾರಗಳು ನಾಳೆಯಿಂದ ವಿನಾಯಿತಿಯನ್ನ ಪಡೆದುಕೊಳ್ಳುತ್ತವೆ ಎನ್ನುವಂತಹ ಮಾಹಿತಿಯನ್ನ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೊಟ್ಟಿರುವಂತಹ ಮಾಹಿತಿ ಇದು. ಸಡಿಲಿಕೆ ವಿಚಾರಗಳ ಬಗ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಜೊತೆಗೆ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಅದರ ಅನ್ವಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಬಹುತೇಕ ಅಂಗಡಿ ಮುಂಗಟ್ಟುಗಳು ಓಪನ್ ಆಗುತ್ತವೆ ನಾಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನ್ನುವಂತಹ ಒಂದು ಮಾಹಿತಿಯನ್ನ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅದೇ ರೀತಿ ಸೀಮಿತ ಸಿಬ್ಬಂದಿಗಳನ್ನ ಹೊಂದಿಕೊಂಡು, ಅಂದ್ರೆ 50% ಸಿಬ್ಬಂದಿಗಳನ್ನ ಹೊಂದಿಕೊಂಡು ಕೈಗಾರಿಕೆಗಳು ಕೂಡ ಕಾರ್ಯಾರಂಭವನ್ನ ಮಾಡುತ್ತವೆ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸೆಲೂನ್ಗಳಿರ್ಬೋದು, ಬ್ಯೂಟಿ ಪಾರ್ಲರ್ಗಳಿರ್ಬೋದು, ಅದರ ಜೊತೆಗೆ ಇನ್ನಿತರ ಕೆಲವೊಂದು ವಿಚಾರಗಳ ಬಗ್ಗೆ ನಿರ್ಧಾರವನ್ನ ತಳಿಬೇಕಷ್ಟೇ, ಆ ಬಗ್ಗೆ ಮಾತುಕತೆಗಳಾಗಬೇಕಷ್ಟೇ. ಕೆಲವೊಂದು ನಿರ್ದೇಶನಗಳು, ಸೂಚನೆಗಳು ಬರಬೇಕಿರುವಂತಹ ಹಿನ್ನೆಲೆಯಲ್ಲಿ ತಕ್ಷಣ ಇವುಗಳನ್ನ ಪ್ರಾರಂಭ ಮಾಡೋದಿಲ್ಲ. ಇನ್ನು ಕಾಮಗಾರಿಗಳು ನಡೀತಾ ಇದೆ, ಏನು ಅನೇಕ ಕಡೆಗಳಲ್ಲಿ ರಸ್ತೆ ಕಾಮಗಾರಿಗಳು, ಸೇತುವೆ ಕಾಮಗಾರಿಗಳು, ಜೊತೆಗೆ ಇನ್ನಿತರ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಯನ್ನ ಏನು ಕೊಡಲಾಗಿದೆ. ನಿಗದಿತ ಮಾರ್ಗಸೂಚಿಯ ಅನ್ವಯ ಅವುಗಳಿಗೆ ಅನುಮತಿ ಇದೆ, ಆದರೆ ಅವರು ಸಂಬಂಧಪಟ್ಟ ಹಾಗೆ ಅನುಮತಿಯನ್ನ ಪಡೆದಿರಬೇಕಾಗುತ್ತೆ. ಇದಕ್ಕೆ ಯಾರಿಂದ ಹೇಗೆ ಅನುಮತಿಯನ್ನ ಪಡೆಯಬಹುದು ಎನ್ನುವಂತಹ ವಿಚಾರವನ್ನ ಈ ಹಿಂದೆಯೇ ತಿಳಿಸಲಾಗಿದೆ. ಅದರ ಅನ್ವಯ ಅವರು ಮಾಹಿತಿಯನ್ನ ಪಡೆದು ಅನುಮತಿಯನ್ನ ಪಡೆದು ಕಾಮಗಾರಿಗಳನ್ನ ಮಾಡಬಹುದು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಇನ್ನು ಈ ಬಗ್ಗೆ ವಿಶೇಷವಾಗಿ ಸಭೆ ಕೂಡ ನಡೀತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಸೊ ಈ ಬಗ್ಗೆ ಸ್ಪಷ್ಟವಾದ ಅಂತಿಮವಾದ ಚಿತ್ರಣ ಸಂಜೆಯ ವೇಳೆಗೆ ಬಹುತೇಕ ಸ್ಪಷ್ಟಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಸಭೆಗೂ ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿರುವಂತದ್ದು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಾಳೆಯಿಂದ ಜಿಲ್ಲೆಯಲ್ಲಿ ಏನೇನಿರುತ್ತೆ ಏನೇನಿರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಚಿವರು ಕೊಟ್ಟಿರುವಂತಹ ಮಾಹಿತಿ ಇದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ನಂತರ ನಮಗನಿಸಿದ್ದು, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಾಳೆಯಿಂದ ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೀತವೆ, ವ್ಯಾಪಾರಗಳನ್ನು ಮಾಡ್ತಾ ಇರ್ತವೆ. ನಮ್ಮ ಕೆಲವು ಕೈಗಾರಿಕೆಗಳು ಸೀಮಿತ ಸಿಬ್ಬಂದಿಗಳನ್ನು ಇಟ್ಕೊಂಡು ಕೈಗಾರಿಕೆಗಳು ಕೆಲಸಗಳನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಕಟ್ಟಿಂಗ್ ಶಾಪ್ಗಳು ಮತ್ತು ಬ್ಯೂಟಿ ಪಾರ್ಲರ್ಗಳು, ಮದ್ಯದ ಅಂಗಡಿಗಳು, ದಂತ ವೈದ್ಯರ ಚಿಕಿತ್ಸಾ ಘಟಕಗಳು, ಇವುಗಳನ್ನು ಕೂಡ ಸ್ವಲ್ಪ ಕಾದಿರಿಸಿಕೊಂಡಿದ್ದೇವೆ. ಅನಿವಾರ್ಯವಾಗಿ ಕೆಲವು ಸಲಹೆ ಸೂಚನೆ ಬರುವವರೆಗೆ ಅದನ್ನು ತಕ್ಷಣ ಪ್ರಾರಂಭ ಮಾಡುವಂಥದ್ದಿಲ್ಲ. ಇಲ್ಲ, ನಾಳೆಯಿಂದ ಯಾವುದೇ ಕಟ್ಟಡಗಳು, ರಸ್ತೆ, ಸೇತುವೆಗಳ ನಿರ್ಮಾಣಕ್ಕೆ ಅಧಿಕೃತವಾಗಿ ಪ್ರಾರಂಭ ಮಾಡಲಿಕ್ಕೆ ಸೀಮಿತ ಸಂಖ್ಯೆಯ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೆಲಸ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ನಿರ್ದೇಶನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಆ ಸೂಚನೆಗಳು ಹೊರಡುತ್ತೆ. ಕೆಲವು ನಿರ್ದಿಷ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ನಂತರ ನಮಗನಿಸಿದ್ದು,
ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಾಳೆಯಿಂದ ಬಹುತೇಕ ಅಂಗಡಿ ಮುಂಗಟ್ಟುಗಳು ತೆರೀತವೆ, ವ್ಯಾಪಾರಗಳನ್ನು ಮಾಡ್ತಾ ಇರ್ತವೆ. ನಮ್ಮ ಕೆಲವು ಕೈಗಾರಿಕೆಗಳು ಸೀಮಿತ ಸಿಬ್ಬಂದಿಗಳನ್ನು ಇಟ್ಕೊಂಡು ಕೈಗಾರಿಕೆಗಳು ಕೆಲಸಗಳನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಕಟ್ಟಿಂಗ್ ಶಾಪ್ಗಳು ಮತ್ತು ಬ್ಯೂಟಿ ಪಾರ್ಲರ್ಗಳು, ಮದ್ಯದ ಅಂಗಡಿಗಳು, ದಂತ ವೈದ್ಯರ ಚಿಕಿತ್ಸಾ ಘಟಕಗಳು ಇವುಗಳನ್ನು ಕೂಡ ಸ್ವಲ್ಪ ಕಾದಿರಿಸಿಕೊಂಡಿದ್ದೇವೆ. ಅನಿವಾರ್ಯವಾಗಿ ಕೆಲವು ಸಲಹೆ ಸೂಚನೆ ಬರುವವರೆಗೆ ಅದನ್ನು ತಕ್ಷಣ ಪ್ರಾರಂಭ ಮಾಡುವಂಥದ್ದಿಲ್ಲ. ಇಲ್ಲ, ನಾಳೆಯಿಂದ ಯಾವುದೇ ಕಟ್ಟಡಗಳು, ರಸ್ತೆ, ಸೇತುವೆಗಳ ನಿರ್ಮಾಣಕ್ಕೆ ಅದಕ್ಕೆ